ಈ ಕೆಮಿಕಲ್ ಇರುವಂಥ ಹೇರ್ ಡೈಯನ್ನು ಉಪಯೋಗ ಮಾಡಿ ಮಾಡಿ ಸಾಕಾಗಿದೆ. ತಲೆ ಕೂದಲೆಲ್ಲ ಹಾಳಾಗಿ ಹೋಗ್ತಾ ಇದೆ, ತುಂಬ ಉದುರ್ತಾ ಇದೆ, ಡ್ಯಾಂಡ್ರಫ್ ಜಾಸ್ತಿ ಆಗ್ತಾ ಇದೆ, ತಲೆ ಕೂದಲು ಡ್ಯಾಮೇಜ್ ಆಗಿದೆ, ರಫ್ ಆಗಿದೆ ಅನ್ನೋರಿಗೆ ಇದೊಂದು ಅದ್ಭುತವಾಗಿರುವಂತಹ ನ್ಯಾಚುರಲ್ ಆಗಿರುವಂತಹ ಹರ್ಬಲ್ ಹೇರ್ ಡೈಯನ್ನು ನಾನು ರೆಕಮೆಂಡ್ ಮಾಡ್ತಾ ಇದ್ದೀನಿ. ಇದನ್ನ ನಾನು ಉಪಯೋಗ ಮಾಡ್ತಾ ಇದ್ದೀನಿ. ಇದರಿಂದ ತಲೆ ಕೂದಲು ಉದುರೋದು ಸ್ಟಾಪ್ ಆಗುತ್ತೆ, ಮತ್ತು ಈ ಕಲರ್ ಲಾಂಗ್ ಲಾಸ್ಟಿಂಗ್ ಇರುತ್ತೆ, ಕಲರ್ ನ್ಯಾಚುರಲ್ ಆಗಿದೆ, ತಲೆ ಕೂದಲು ರಫ್ ಆಗೋದಿಲ್ಲ, ತುಂಬ ಸಾಫ್ಟ್ ಆಗಿರುತ್ತೆ, ಹಾಗೆಯೇ ತುಂಬ ತಲೆ ಕೂದಲು ಕೂಡ ಶೈನಿಂಗ್ ಬರುತ್ತೆ. ಇವತ್ತು ನಾನು ರೆಕಮೆಂಡ್ ಮಾಡ್ತಾ ಇರುವಂಥದ್ದು ಇಂಡಸ್ ವ್ಯಾಲಿ ಅವರದ್ದು ಆರ್ಗ್ಯಾನಿಕಲಿ ನ್ಯಾಚುರಲ್ ಹೇರ್ ಕಲರ್ ಅಂತ. ನಾನು ಯೂಶ್ವಲ್ ಆಗಿ ಮೆಹಂದಿ ಮತ್ತು ಇಂಡಿಗೋ ಪೌಡರಿಂದ ಮನೆಯಲ್ಲೇ ಮಾಡ್ಕೊತೀನಿ. ಕೆಲವೊಂದು ಸರಿ ಅರ್ಜೆಂಟಲ್ಲಿ ಎಲ್ಲಾದರೂ ಹೋಗಬೇಕು ಅನ್ನುವಾಗ ಈ ಥರ ನ್ಯಾಚುರಲ್ ಆಗಿರುವಂಥ ಹೇರ್ ಡೈನ ಉಪಯೋಗ ಮಾಡ್ತೀನಿ. ಇದು ಇಂಡಸ್ ವ್ಯಾಲಿ ಅವರದ್ದು ಆರ್ಗ್ಯಾನಿಕಲಿ ನ್ಯಾಚುರಲ್ ಹೇರ್ ಕಲರ್ ಅಂತ ಅಂದ್ಬಿಟ್ಟು ಇದರಲ್ಲಿ ಅಮೋನಿಯಾ ಇರಲ್ಲ, ಆಮೇಲೆ PPD ಇರಲ್ಲ. ಈ ಒಂದು ಪ್ಯಾಕೆಟನ್ನು ನೀವು ಒಂದು ಸರಿ ತಗೊಂಬಂದ್ರೆ 4 ಸರಿ ನೀವು ಉಪಯೋಗ ಮಾಡ್ಬೋದು. ಇದಕ್ಕೊಂದು 660 ರೂಪಾಯಿ ಇದೆ ಒಂದು ಪ್ಯಾಕೆಟಲ್ಲಿ. ಇದರಲ್ಲಿ ಏನೆಲ್ಲ ಇರುತ್ತೆ ಅಂತಂದರೆ, ಒಂದು ಜೆಲ್ ಇರುತ್ತೆ, ಅಲೋವೆರಾ ಜೆಲ್, ಅದಾದ ನಂತರ ಒಂದು ಮೆಜರಿಂಗ್ ಕಪ್ ಇರುತ್ತೆ, ಅದಾದ ನಂತರ ನಿಮಗೆ ಅಂದರೆ ತಲೆ ಕೂದಲಿಗೆ ನಾವು ಹೇರ್ ಡೈ ಹಾಕುವಾಗ ಕೈಯೆಲ್ಲ ಹಾಳಾಗಬಾರ್ದು ಅಂತ ಅಂದ್ಬಿಟ್ಟು ಅವರು ಇದರಲ್ಲಿ ನಿಮಗೆ ಗ್ಲೌಸ್ ಕೊಟ್ಟಿರ್ತಾರೆ, ಹಾಗೆಯೇ ಬ್ರಷ್ ಕೂಡ ಕೊಟ್ಟಿರ್ತಾರೆ. ಹಾಗೆಯೇ ಈ ಹೇರ್ ಡೈಯನ್ನು ಯಾವ ಥರ ಉಪಯೋಗ ಮಾಡ್ಬೋದು ಅನ್ನೋದು ಕೂಡ ಒಂದು ಅಂದರೆ ಕಂಪ್ಲೀಟ್ ಆಗಿ ಒಂದು ಡೀಟೇಲ್ಸ್ ಅನ್ನ ಮ್ಯಾನ್ಯುವಲ್ ಇರುತ್ತಲ್ವ ಅದನ್ನು ಕೂಡ ಕೊಟ್ಟಿರ್ತಾರೆ. ನೀವು ಅದನ್ನ ಕಂಪ್ಲೀಟ್ ಆಗಿ ನೋಡಿಕೊಂಡು ಆ ಇನ್ಸ್ಟ್ರಕ್ಷನ್ ಪ್ರಕಾರ ಅದನ್ನ ಉಪಯೋಗ ಮಾಡ್ಬೋದು. ಯಾಕಂತಂದ್ರೆ ಕೆಲವೊಂದು ಸರಿ ಕೆಲವರಿಗೆ ಏನಾಗುತ್ತೆ, ಹೇರ್ ಡೈಯನ್ನು ಹಾಕುವಾಗ ಸೆನ್ಸಿಟಿವ್ ಸ್ಕಾಲ್ಪ್ ಅಥವಾ ಸೆನ್ಸಿಟಿವ್ ಸ್ಕಿನ್ ಇದ್ದವ್ರಿಗೆ ಇರಿಟೇಷನ್ ಎಲ್ಲ ಆಗ್ಬೋದು. ಅದಕ್ಕೆ ಯಾವ ಥರ ಇದನ್ನ ಉಪಯೋಗ ಮಾಡಬೇಕು, ಆ ಸೆನ್ಸಿಟಿವಿಟಿಯನ್ನು ಟೆಸ್ಟ್ ಮಾಡೋದಿರಲಿ, ಸೇಫ್ ಆಗಿ ಅಂದರೆ ಯಾವ ಥರ ಉಪಯೋಗ ಮಾಡೋದಿರ್ಬೋದು, ಅದರೆಲ್ಲದರ ಬಗ್ಗೆ ಇಲ್ಲಿ ಕಂಪ್ಲೀಟ್ ಆಗಿ ಇನ್ಸ್ಟ್ರಕ್ಷನ್ಸ್ ಇರುತ್ತೆ. ನೀವು ಅದೆಲ್ಲದನ್ನ ನೋಡಿಕೊಂಡು ಇದನ್ನ ಅಪ್ಲೈ ಮಾಡ್ಕೋಬಹುದು. ಹಾಗೆಯೇ ಇದರಲ್ಲಿ ಒಂದು ಶಾಂಪು ಕೂಡ ಇರುತ್ತೆ. ಅಂದರೆ ನೀವು ಈ ಹೇರ್ ಡೈಯನ್ನು ಉಪಯೋಗ ಮಾಡ್ಕೊಂಡು ಇದೇ ಶಾಂಪೂನ ಹಾಕಿಬಿಟ್ಟು ತಲೆ ಸ್ನಾನ ಮಾಡ್ಕೋಬಹುದು, ತಲೆ ಕೂದಲನ್ನು ತೊಳ್ಕೋಬಹುದು. ಹಾಗೆಯೇ ಇದರಲ್ಲಿ ಒಂದು ಯೂಶ್ವಲ್ ಆಗಿ ಹೇರ್ ಡೈ ಹಾಕಿದ್ರೆ ತಲೆ ಕೂದಲು ರಫ್ ಆಗುತ್ತಲ್ವ, ಅದಕ್ಕೆ ಆ ತಲೆ ಕೂದಲನ್ನು ಸಾಫ್ಟ್ ಮಾಡೋದಕ್ಕೆ ಕಂಡೀಷನರ್ ಕೂಡ ಇರುತ್ತೆ. ನಾನು ಮೊದಲು ತೋರಿಸಿರುವಂಥದ್ದು ಆ ಹೇರ್ ಡೈ ಪೌಡರ್. ಇದು ಏನು ಅಂತಂದ್ರೆ ಆ ಕಂಡೀಷನರ್, ಶಾಂಪೂ ಜೊತೆ ಕಂಡೀಷನರ್ ನಾವು ಹಾಕಬೇಕಲ್ಲ, ಅದು ಇದೆಲ್ಲದೂ ಒಂದೇ ಪ್ಯಾಕೆಟಲ್ಲಿ ಇರುತ್ತೆ. ನಿಮಗೆ ಹೇರ್ ಡೈ ಪೌಡರ್ ಇರುತ್ತೆ, ಅದನ್ನ ಮಿಕ್ಸ್ ಮಾಡ್ಲಿಕ್ಕೆ ಒಂದು ಜೆಲ್ ಇರುತ್ತೆ, ಅದಾದ ನಂತರ ಹ್ಯಾಂಡ್ ಗ್ಲೌಸ್ ಇರುತ್ತೆ, ಬ್ರಷ್ ಇರುತ್ತೆ, ಶಾಂಪೂ ಇರುತ್ತೆ, ಕಂಡೀಷನರ್ ಇರುತ್ತೆ. ಇದಿಷ್ಟು ಕೂಡ ಇದೆಯಲ್ವ ಒಂದೇ ಪ್ಯಾಕೆಟಲ್ಲಿ ಇರುತ್ತೆ. ಆದ್ರಿಂದ ನಿಮ್ಗೆ ಇದು ತುಂಬ ಕಾಸ್ಟ್ಲಿ ಅಂತ ಕೂಡ ಅನ್ಸಲ್ಲ. ಒಂದು 100% ನಿಮ್ಗೆ ಇದು ನ್ಯಾಚುರಲ್ ಆಗಿರುವಂಥದ್ದು, ಹರ್ಬಲ್ ಆಗಿರುವಂಥದ್ದು. ಇದರಲ್ಲಿ ಏನೆಲ್ಲ ಇದೆ ಅಂತಂದ್ಬಿಟ್ಟು ಅಂದರೆ ಭೃಂಗರಾಜ್ ಇರ್ಬೋದು, ಆಮ್ಲ ಪೌಡರ್ ಇರ್ಬೋದು, ಹೆನ್ನ, ಮೆಹಂದಿ ಏನೆಲ್ಲ ಹಾಕಿದ್ದಾರೆ ಅದರೆಲ್ಲದ್ರದ್ದು ಡೀಟೇಲ್ಸ್ ಕೂಡ ಇದರಲ್ಲಿದೆ, ನಿಮಗೆ ಬಾಕ್ಸಲ್ಲಿ ಇದೆ. ಈ ಒಂದು ಸ್ಯಾಚೆಟ್ ಒಂದು ಸರಿ ಹಾಕೋದಿಕ್ಕೆ ನಿಮಗೆ ಸಾಕಾಗುತ್ತೆ. ಒಂದು ಸ್ಯಾಚೆಟ್ ಪೌಡರನ್ನು ಕಟ್ ಮಾಡ್ಕೊಂಡು ಒಂದು ಬೌಲ್ಗೆ ಹಾಕ್ಕೊಂಡು ಈ ಅಲೋವೆರಾ ಜೆಲ್ ಇದೆಯಲ್ಲ, ಒಂದು ಮಿಕ್ಸ್ ಮಾಡ್ಲಿಕ್ಕೆ ಅಲೋವೆರಾ ಜೆಲ್ ಇರುತ್ತೆ, ಅದನ್ನ ಈ ಕಪ್ಪಲ್ಲಿ ಮೆಷರ್ ಮಾಡಬೇಕು. ಒಂದು ಸ್ಯಾಚೆಟ್ ಪೌಡರಿಗೆ 1 ಕಪ್ ಅಲೋವೆರಾ ಜೆಲ್ಲನ್ನು ಹಾಕೋಬೇಕು. ಆವಾಗ ಅದು ಜಾಸ್ತಿ ಆಗುತ್ತೆ. ನಿಮಗೆ ಪೌಡರ್ ನೋಡುವಾಗ ಸ್ವಲ್ಪ ಅಂತ ಅನ್ನಿಸಿದ್ರು, ಪೂರ್ತಿ ತಲೆ ಕೂದಲಿಗೆ ಹಾಕ್ಲಿಕ್ಕೆ ಬರಲ್ಲ ಅಂತ ಅನ್ನಿಸಿದ್ರು, ಆಕ್ಚುಲ್ ಆಗಿ ಈ ಜೆಲ್ ಜೊತೆ ಇದೆಯಲ್ಲ ಇದನ್ನ ಮಿಕ್ಸ್ ಮಾಡುವಾಗ ಅದು ನಿಮಗೆ ಎಷ್ಟು ಬೇಕೋ ಅಷ್ಟು ಚೆನ್ನಾಗಿ ಬರುತ್ತೆ. ಆ್ಯಕ್ಚುಲ್ ಆಗಿ ನನ್ನ ತಲೆ ಕೂದಲಿಗೆ ಒಂದು ಸ್ಯಾಚೆಟ್ ಸಾಕಾಗುತ್ತೆ. ನಿಮ್ಮದು ತುಂಬ ಗ್ರೇ ಹೇರ್ ಇದೆ ಅಂತಂದರೆ ನೀವು ಬೇಕಾದರೆ 2 ಸ್ಯಾಚೆಟನ್ನು ಉಪಯೋಗ ಮಾಡ್ಬೋದು. ಫಸ್ಟ್ ಒಂದು ಹಾಕಿ ನೋಡಿ, ನನ್ನ ಪ್ರಕಾರ ಸಾಕಾಗುತ್ತೆ. ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಹ್ಯಾಂಡ್ ಗ್ಲೌಸ್ ಹಾಕ್ಕೊಂಡು ಈ ಬ್ರಷ್ನ ಸಹಾಯದಿಂದ ನಾವು ತಲೆ ಕೂದಲಿಗೆ ಬಿಡಿಸಿ ಕ್ಲೀನಾಗಿ ಗ್ರೇ ಹೇರ್ ಎಲ್ಲೆಲ್ಲ ಇದೆ ಅಲ್ಲೆಲ್ಲ ಫಸ್ಟ್ ನಾವು ಹಚ್ಕೋಬೇಕು. ಒಂದು ವೇಳೆ ಮಿಕ್ಕಿದೆ ಅಂತಂದ್ರೆ ಆಮೇಲೆ ಬೇರೆ ತಲೆ ಕೂದಲಿಗೆ ಹಚ್ಚಿ ಬಿಡ್ಬೋದು. ಇದರದೊಂದು ಅಡ್ವಾಂಟೇಜ್ ಏನು ಅಂತಂದ್ರೆ ಇದು ಕೆಮಿಕಲ್ ಫ್ರೀ, ಅಮೋನಿಯಾ ಫ್ರೀ. ಹೇರ್ ಡೈನ ಹಾಕಿದ ಕೂಡಲೇ ಸ್ವಲ್ಪ ಟೈಮ್ ಉಪಯೋಗ ಮಾಡ್ತಾ ಇದ್ದ ಕೂಡಲೇ ಏನಾಗುತ್ತೆ ಅಂತಂದ್ರೆ ಹೋಗ್ತಾ ಕಪ್ಪಿರೋ ತಲೆ ಕೂದಲು ಕೂಡ ಬೇಗ ಬೆಳ್ಳಗಾಗುತ್ತೆ. ಆದರೆ ಇದರಲ್ಲಿ ಆ ಪ್ರಾಬ್ಲಮ್ ಬರಲ್ಲ. ಈ ಹೇರ್ ಡೈ ಹಾಕಿದ ನಂತರ ತಲೆ ಕೂದಲು ರಫ್ ಆಗಲ್ಲ ನಿಮ್ಗೆ. ಯಾಕಂತಂದ್ರೆ ಕಂಡೀಷನರ್ ಮತ್ತೆ ಅವರದೇ ಶಾಂಪೂ ಕೊಟ್ಟಿದ್ದಾರೆ, ಅಲೋವೆರಾ ಜೆಲ್ಲಲ್ಲಿ ಉಪಯೋಗ ಮಾಡೋದ್ರಿಂದ ತಲೆ ಕೂದಲು ರಫ್ ಆಗಲ್ಲ, ತಲೆ ಕೂದಲು ಉದುರಲ್ಲ ಜಾಸ್ತಿ, ನಿಮ್ಮ ತಲೆ ಕೂದಲು ಜಾಸ್ತಿ ಡ್ಯಾಮೇಜ್ ಆಗಲ್ಲ, ತುಂಬ ಚೆನ್ನಾಗಿ ಉಳಿಯುತ್ತೆ. ಯೂಶ್ವಲ್ ಆಗಿ ಹೇರ್ ಡೈ ನಾವು ಜಾಸ್ತಿ ಉಪಯೋಗ ಮಾಡಿದ್ರೆ ತಲೆ ಕೂದಲೆಲ್ಲ ಹಾಳಾಗೋಗುತ್ತೆ, ರಫ್ ಆಗುತ್ತೆ, ಅದಾದ ನಂತರ ಸಾಫ್ಟ್ನೆಸ್ ಹೊರಟು ಹೋಗುತ್ತೆ, ಕಂಪ್ಲೀಟ್ ಆಗಿ ಡಲ್ ಆಗುತ್ತೆ, ತಲೆ ಕೂದಲು ಜೀವನೇ ಕಳ್ಕೊಳ್ಳುತ್ತೆ ಅಂತ ಹೇಳ್ತಾರಲ್ಲ ಆ ಥರ ಆಗುತ್ತೆ. ಬಟ್ ಈ ಹೇರ್ ಡೈನ ಉಪಯೋಗ ಮಾಡೋದ್ರಿಂದ ಇದೆಲ್ಲ ಡಿಸ್ಅಡ್ವಾಂಟೇಜ್ ಅನ್ನ ನಾವು ಕಂಟ್ರೋಲ್ ಮಾಡ್ಬೋದು.
ಈ ಹೇರ್ ಡೈಯನ್ನು ಅಪ್ಲೈ ಮಾಡಿಬಿಟ್ಟು ನಾವೊಂದು 45 ನಿಮಿಷ ಬಿಟ್ಟು ತಲೆ ಸ್ನಾನ ಮಾಡಬೇಕಾಗುತ್ತೆ, ಕ್ಲೀನಾಗಿ ತೊಳ್ಕೊಬೇಕಾಗುತ್ತೆ. ಅವರೇ ಕೊಟ್ಟಿರುವಂಥ ಶಾಂಪೂ ಮತ್ತು ಕಂಡೀಷ್ನರನ್ನು ಉಪಯೋಗ ಮಾಡ್ಕೊಳ್ಳಿ. ಅದರಿಂದ ತಲೆ ಕೂದಲು ಇನ್ನೂ ಸಾಫ್ಟಾಗಿ ಉಳಿಯುತ್ತೆ, ಡ್ಯಾಮೇಜ್ ಆಗಲ್ಲ, ತುಂಬಾ ಚೆನ್ನಾಗಿರುತ್ತೆ. ಈ ಪ್ರಾಡಕ್ಟನ್ನು ನೀವು ಬೈ ಮಾಡಬೇಕು ಅಂತಂದರೆ ಲಿಂಕನ್ನು ಈ ವಿಡಿಯೋದಲ್ಲಿ ಹಾಕಿರ್ತೀನಿ, ನೀವು ಅಲ್ಲಿಂದನೂ ಬೈ ಮಾಡ್ಬೋದು. ಮೆಡಿಕಲ್ ಶಾಪ್ಗಳಲ್ಲೂ ಸಿಗುತ್ತೆ ನಿಮಗೆ, ಅಲ್ಲಿಂದನೂ ಬೈ ಮಾಡ್ಬೋದು. ಆದರೂ ಉಪಯೋಗ ಮಾಡೋಕ್ಕಿಂತ ಮುಂಚೆ ನೀವು ಯಾವಾಗಲೂ ಪ್ಯಾಚ್ ಟೆಸ್ಟ್ ಮಾಡ್ಕೊಳ್ಳಿ, ಆ ಸೆನ್ಸಿಟಿವಿಟಿ ಚೆಕ್ಕನ್ನು ಮಾಡ್ಕೊಳ್ಳಿ. ಕಿವಿ ಹತ್ತಿರ ಎಲ್ಲಾದರೂ ಸ್ವಲ್ಪ ಹಚ್ಚಿಬಿಟ್ಟು ಆ ಪೇಸ್ಟನ್ನು ಒಂದು ಸ್ವಲ್ಪ ಹೊತ್ತು ಬಿಟ್ಟು ಇರಿಟೇಷನ್ ಆಗೋದನ್ನು ನೋಡ್ಕೊಂಡು ಅದಾದ ನಂತರ ತಲೆ ಕೂದಲಿಗೆ ಹಚ್ಕೊಳ್ಳಿ. ನಿಮಗೆ ಕಂಪ್ಲೀಟಾಗಿ ಹೇಗೆ ಉಪಯೋಗ ಮಾಡಬೇಕು ಅನ್ನೋದನ್ನು ಇನ್ಸ್ಟ್ರಕ್ಷನ್ ಮ್ಯಾನ್ಯುವಲಲ್ಲಿ ಕೊಟ್ಟಿರ್ತಾರೆ, ಅದನ್ನ ಕಂಪ್ಲೀಟಾಗಿ ನೋಡ್ಕೊಂಡು ಉಪಯೋಗ ಮಾಡ್ಕೊಳ್ಳಿ. ಹಾಗೆಯೇ ಬೈ ಮಾಡೋದು ಕೂಡ ಅಷ್ಟೇ, ಫೀಡ್ಬ್ಯಾಕನ್ನು ಚೆಕ್ ಮಾಡಿಕೊಂಡು ಬೈ ಮಾಡ್ಕೊಳ್ಳಿ. ನೋಡಿ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ನೀವು ಮಾತ್ರ ನೋಡೋದಲ್ಲ ಬೇರೆಯವ್ರಿಗೆ ಶೇರ್ ಮಾಡೋದನ್ನು ಮರಿಬೇಡಿ. ಥ್ಯಾಂಕ್ಸ್ ಎಲ್ರಿಗೂ.